ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ, ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನು ವಿಡಿಯೋ ತೋರಿಸಿದ್ರು, ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ. ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡೋದಂತಾರಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ ಇದೆ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ. ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಳ್ಯಂಥ ಒಂದು ವಿಜಯಪುರ ನಗರ ಕ್ಷೇತ್ರದ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತದೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ದಿಲ್ಲಿಯಿಂದ ಯಾಕೆ ಮಾಡ್ತಾರೆ? ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ. ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಅವರು ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗೋದು. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ.
ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು, ಅದು ಮುಗೀತದೆ. ಅದೇ ಅದು ಆದ ಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿಲ್ಲ, ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ, ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದು ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ, ಕಾರ್ಯಕರ್ತರ ಪರವಾಗಿ, ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ನಿರ್ಮಾಣ ಆಗಿದೆ, ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಇದನ್ನು ಒಂದು ಕಹಿ ಘಟನೆ ಅಂತ ನೆನಪಾರಿ ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಒಂದು 15 ದಿವಸ ತಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಥ್ಯಾಂಕ್ ಯು. ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ, ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ ಅಂತ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನು ವಿಡಿಯೋ ತೋರಿಸಿದ್ರು, ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ, ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡೋದಂತಾರಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ ಇದೆ. ಅದು ಯಾರು ಮಾಡಿಸಿದ್ರು ಏನೋ ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ
ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾ ಇದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ. ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕೋ ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಳ್ಯಂಥ ಒಂದು ವಿಜಯಪುರ ನಗರ ಕ್ಷೇತ್ರದ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತದೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ದಿಲ್ಲಿಯಿಂದ ಯಾಕೆ ಮಾಡ್ತಾರೆ? ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ. ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಅವರು ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗೋದು. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಅಲ್ಲ, ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ಈಗ ರಾಜ್ಯ ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು. ಅದು ಮುಗೀತದೆ. ಅದೇ ಅದು ಆದಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿಲ್ಲ, ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ, ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಷ್ಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದನ್ನು ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ. ಕಾರ್ಯಕರ್ತರ ಪರವಾಗಿ, ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು
ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದ್ರೆ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು ಇದನ್ನು ಒಂದು ಕಹಿ ಘಟನೆ ಇರುತ್ತೆ ನೆನಪಾರಿ. ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಇನ್ನೊಂದು 15 ದಿವಸ ತಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಥ್ಯಾಂಕ್ ಯು. ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ, ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ ಅಂತ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು. ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ. ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡೋದಂತಾರಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ ಇದೆ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ. ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಳ್ಯಂಥ ಒಂದು ವಿಜಯಪುರ ನಗರ ಕ್ಷೇತ್ರದ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ
ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತಾರೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ಜಿಲ್ಲೆಯಿಂದ ಯಾಕೆ ಮಾಡ್ತಾರೆ, ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ, ಯಾರಾದರೂ ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಅವರು ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗೋದು. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಅಲ್ಲ, ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ಈಗ ರಾಜ್ಯ ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು, ಅದು ಮುಗೀತದೆ. ಅದೇ ಅದು ಆದಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿರಲಿ ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದನ್ನು ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ. ಕಾರ್ಯಕರ್ತರ ಪರವಾಗಿ, ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳಿದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ನಿರ್ಮಾಣ ಆಗಿದೆ, ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು ಇದನ್ನು ಒಂದು ಕಹಿ ಘಟನೆ ಇರುತ್ತೆ ನೆನಪಾರಿ. ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಇನ್ನೊಂದು 15 ದಿವಸ ತಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಥ್ಯಾಂಕ್ ಯು. ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು. ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ. ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡೋದಂತಾರಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು.
ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ ಇದೆ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ. ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಳ್ಯಂಥ ಒಂದು ವಿಜಯಪುರ ನಗರ ಕ್ಷೇತ್ರದ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತಾರೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ಜಿಲ್ಲೆಯಿಂದ ಯಾಕೆ ಮಾಡ್ತಾರೆ? ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ. ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಅವರು ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗೋದು. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಅಲ್ಲ, ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ರಾಜ್ಯ ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು, ಅದು ಮುಗೀತದೆ. ಅದೇ ಅದು ಆದಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿಲ್ಲ, ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ,
ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ ಅಲ್ಲ ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದನ್ನು ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ. ಕಾರ್ಯಕರ್ತರ ಪರವಾಗಿ, ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ನಿರ್ಮಾಣ ಆಗಿದೆ, ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು ಇದನ್ನು ಒಂದು ಕಹಿ ಘಟನೆ ಇರುತ್ತೆ ನೆನಪಾರಿ. ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಇನ್ನೊಂದು 15 ದಿವಸ ತಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಥ್ಯಾಂಕ್ ಯು. ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ ಅಂತ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನು ವಿಡಿಯೋ ತೋರಿಸಿದ್ರು ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ. ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡೋದಂತಾರಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ. ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ.
ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಬಳ್ಳಿಗಳಂಥ ಒಂದು ವಿಜಯಪುರ ನಗರ ಕ್ಷೇತ್ರಕ್ಕೆ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೀನಿ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತದೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ಜಿಲ್ಲೆಯಿಂದ ಯಾಕೆ ಮಾಡ್ತಾರೆ, ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ, ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಅವರು ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗೋದು. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಅಲ್ಲ, ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ರಾಜ್ಯ ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿರ್ಬೋದು, ಅದು ಮುಗೀತದೆ. ಅದೇ ಅದು ಆದ ಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿಲ್ಲ, ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ, ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಷ್ಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದನ್ನು ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ. ಕಾರ್ಯಕರ್ತರ ಪರವಾಗಿ, ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡಿ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಇದನ್ನು ಒಂದು ಕಹಿ ಘಟನೆ ಇರುತ್ತೆ ನೆನಪಾರಿ. ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ, ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು, ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ, ಮೂಲೆಯಲ್ಲಿ ಕಾರ್ಯಕರ್ತರನ್ನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡೋದಂಥವಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ
ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಲಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ ಇದೆ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ. ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನುವಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಳ್ಯಂಥ ಒಂದು ವಿಜಯಪುರ ನಗರ ಕ್ಷೇತ್ರದ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತದೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ದಿಲ್ಲಿಯಿಂದ ಯಾಕೆ ಮಾಡ್ತಾರೆ? ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ. ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸಬೇಕು. ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದನ್ನು ಯಾಕೆ ಕೊಟ್ಟಂಗೆ ಆಗೋದು? ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಅಲ್ಲ, ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ಈಗ ರಾಜ್ಯ ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿರ್ಬೋದು, ಅದು ಮುಗೀತದೆ ಅದೇ. ಅದು ಆದಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ, ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿರಲಿ ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು.
ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ, ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದರ ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ. ಕಾರ್ಯಕರ್ತರ ಪರವಾಗಿ, ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡಿ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಇದನ್ನು ಒಂದು ಕಹಿ ಘಟನೆ ಇರುತ್ತೆ ನೆನಪಾರಿ. ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಇನ್ನೊಂದು 15 ದಿವಸ ತಡಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಥ್ಯಾಂಕ್ ಯು. ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ, ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು ಪೊಲೀಸ್ DSP ಕೋಣೆಯಲ್ಲಿ. ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ, ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು, ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡಿದಂಥವಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಲಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ ಇದೆ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ.
ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಬಳ್ಳಿಗಳಂಥ ಒಂದು ವಿಜಯಪುರ ನಗರ ಕ್ಷೇತ್ರಕ್ಕೆ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನೋಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತದೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ದಿಲ್ಲಿಯಿಂದ ಯಾಕೆ ಮಾಡ್ತಾರೆ? ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ. ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ನ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗೋದು. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ಮಾಡಿಲ್ಲ. ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿ ಬೆಂಬಲ ಕೊಟ್ಟರು, ಅದು ಮುಗೀತದೆ. ಅದೇ ಅದು ಆದ ಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿಲ್ಲ, ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಷ್ಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದರ ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ. ಕಾರ್ಯಕರ್ತರ ಪರವಾಗಿ, ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡಿ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದ್ರೆ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಇದನ್ನು ಒಂದು ಕಹಿ ಘಟನೆ ಇರುತ್ತೆ ನೆನಪಾರಿ. ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಒಂದು 15 ದಿವಸ ತಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಎಸ್ ಸರ್, ಥ್ಯಾಂಕ್ ಯು. ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು
ಮನಸ್ಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ ಅಂತ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ, ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡೋದಂತಾರಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಲಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ. ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಳ್ಯಂಥ ಒಂದು ವಿಜಯಪುರ ನಗರ ಕ್ಷೇತ್ರದ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತದೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ದಿಲ್ಲಿಯಿಂದ ಯಾಕೆ ಮಾಡ್ತಾರೆ? ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ. ಈಗ ನಾಳೆ ಸರ್ಕಾರ ಬಂದದ ಅದೆಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದನ್ನು ಯಾಕೆ ಕೊಟ್ಟಂಗೆ ಆಗೋದು? ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನಲ್ಲಿ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರ್ಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ಮಾಡಿಲ್ಲ. ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರು ಏನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು, ಅದು ಮುಗೀತದೆ. ಅದೇ ಅದು ಆದ ಮೇಲೆ
ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ. ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿರಲಿ ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮ್ಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದರ ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ. ಕಾರ್ಯಕರ್ತರ ಪರವಾಗಿ, ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಅಗ್ನಿ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು ಇದನ್ನು ಒಂದು ಕಹಿ ಘಟನೆ ಇರುತ್ತೆ ನೆನಪಾರಿ. ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಇನ್ನೊಂದು 15 ದಿವಸ ತಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಥ್ಯಾಂಕ್ ಯು. ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ ಅಂತ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು ಪೊಲೀಸ್ DSP ಕೋಣೆಯಲ್ಲಿ. ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ, ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡಿದಂಥವಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ ಇದೆ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ.
ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ, ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಳ್ಯಂಥ ಒಂದು ವಿಜಯಪುರ ನಗರ ಕ್ಷೇತ್ರದ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನೋಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತದೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ದಿಲ್ಲಿಯಿಂದ ಯಾಕೆ ಮಾಡ್ತಾರೆ? ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ. ಈಗ ನಾಳೆ ಸರ್ಕಾರ ಬಂದದ ಅದೆಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗೋದು. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರ್ಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ರಾಜ್ಯ ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರು ಏನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು, ಅದು ಮುಗೀತದೆ. ಅದೇ ಅದು ಆದ ಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿಲ್ಲ, ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ, ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದರ ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ, ಕಾರ್ಯಕರ್ತರ ಪರವಾಗಿ ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡಿ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದ್ರೆ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಇದನ್ನು ಒಂದು ಕಹಿ ಘಟನೆ ಅಂತ ನೆನಪಾರಿ ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಒಂದು 15 ದಿವಸ ತಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಥ್ಯಾಂಕ್ ಯು. ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ
ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ, ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ ಅಂತ. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನು ವಿಡಿಯೋ ತೋರಿಸಿದ್ರು ಪೊಲೀಸ್ DSP ಕೋಣೆಯಲ್ಲಿ, ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ, ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡೋದಂಥವಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಲಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ. ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಳ್ಯಂಥ ಒಂದು ವಿಜಯಪುರ ನಗರ ಕ್ಷೇತ್ರಕ್ಕೆ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತಾರೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ದಿಲ್ಲಿಯಿಂದ ಯಾಕೆ ಮಾಡ್ತಾರೆ? ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ. ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು ಅವರು. ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದನ್ನು ಯಾಕೆ ಕೊಟ್ಟಂಗೆ ಆಗೋದಿಲ್ಲ. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು
ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಅಲ್ಲ, ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ಈಗ ಮಾಡಿಲ್ಲ ವಿರೋಧ ಪಕ್ಷ ನಾಯಕ ಆಗಲಿ ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟರು, ಅದು ಮುಗೀತದೆ. ಅದೇ ಅದು ಆದ ಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿರಲಿ ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದರ ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ, ಕಾರ್ಯಕರ್ತರ ಪರವಾಗಿ ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡಿ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಇದನ್ನು ಒಂದು ಕಹಿ ಘಟನೆ ಅಂತ ನೆನಪಾರಿ ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತು ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಇನ್ನೊಂದು 15 ದಿವಸ ತಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಎಸ್ ಸರ್, ಥ್ಯಾಂಕ್ ಯು. ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ ಅನ್ನೋದು. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ, ಮೂಲೆಯಲ್ಲಿ ಕಾರ್ಯಕರ್ತನ ಹೊಡೆದಂಥದ್ದು, ಅವ್ರ ಕಿವಿಯ ಪಕ್ಕದಲ್ಲಿ ಹೊಡೆದಂಥದ್ದು ಬಹುಶಃ ಪೊಲೀಸ್ ಇಲಾಖೆಗೆ ಗೌರವ ತರೋಂಥದ್ದಲ್ಲ. ಯಾವುದೇ ದೂರುಗಳು ಬಹುಶಃ ಇವರೇನು ತಾಲಿಬಾನಿಗಳಲ್ಲ, ದೇಶದ್ರೋಹಿ ಕೆಲಸ ಮಾಡೋದಂಥವಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು, ಹೋರಾಟಗಳು, ಸಂಘರ್ಷಗಳು ಇದ್ದೇ ಇರ್ತವೆ. ಆದರೆ ಯಾವುದೇ ದೂರು ಬಂದಾಗ ಅದನ್ನೆಲ್ಲನೂ ತನಿಖೆ ಮಾಡಬೇಕು. ಮತ್ತು ಈ ರೀತಿ ಹೊಡೆಯುವಂಥ ಅಧಿಕಾರ ಪೊಲೀಸರಿಗೆ ಇಲ್ಲ. ಇವರೇನು ಕೊಲೆ ಮಾಡಲಿಲ್ಲ, ಯಾವುದೇ ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿಲ್ಲ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ
ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ. ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ಬಂದಂಥ, ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಳ್ಯಂಥ ಒಂದು ವಿಜಯಪುರ ನಗರ ಕ್ಷೇತ್ರದ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತದೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ಜಿಲ್ಲೆಯಿಂದ ಯಾಕೆ ಮಾಡ್ತಾರೆ, ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ. ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು ಅವರು. ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ ಯಾರು ಬೇಕಾದಂಗೆ ಮಾಡಿದ್ರೆ ಅದನ್ನು ಯಾಕೆ ಕೊಟ್ಟಂಗೆ ಆಗೋದು. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರ್ಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಅಲ್ಲ, ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ಈಗ ಮಾಡಿಲ್ಲ. ವಿರೋಧ ಪಕ್ಷ ನಾಯಕ ಆಗಲಿ, ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿ ಬೆಂಬಲ ಕೊಟ್ಟರು, ಅದು ಮುಗೀತದೆ. ಅದೇ ಅದು ಆದ ಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿಲ್ಲ, ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ, ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಷ್ಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದರ ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ. ಕಾರ್ಯಕರ್ತರ ಪರವಾಗಿ, ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡಿ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು
ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದ್ರೆ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು ಇದನ್ನ ಒಂದು ಕೈಘಟನೆ ಅಂತ ನೆನಪಾರಿ ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಇನ್ನೊಂದು 15 ದಿವಸ ತಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನಲ್ಲಿದೆ ಅದೆಲ್ಲ ಆಗ್ತದೆ. ಇವತ್ತೇನು ಪುತ್ತೂರಿನಲ್ಲಿ ಪೊಲೀಸರ ಒಂದು ಅಮಾನವೀಯ ಕೃತ್ಯ ನಡೆದಿದೆ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ಯಾವುದೇ ಆರೋಪಿಗಳನ್ನು ಮನಸೋ ಇಚ್ಛೆ ಹೊಡೆಯುವಂಥದ್ದು ಅಧಿಕಾರ ಪೊಲೀಸರಿಗಿಲ್ಲ. ಯಾರೇ ಕಂಪ್ಲೇಂಟ್ ಕೊಡಲಿ, ಇಡೀ ಭಾಗದ ಜನರಿಗೆ ಗೊತ್ತಿದೆ ಇದರ ಹಿಂದೆ ಏನಿದೆ ಅನ್ನೋದು. ಆ ಆಳಕ್ಕೆ ನಾವು ಹೋಗೋದಿಲ್ಲ. ಆದರೆ ಈಗ ನಮ್ಮ ಕಾರ್ಯಕರ್ತರು ಏನೋ ವಿಡಿಯೋ ತೋರಿಸಿದ್ರು. ಪೊಲೀಸ್ DSP ಕೋಣೆಯಲ್ಲಿ ಒಬ್ಬರು ಸೋಫಾ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ. ಮೂಲೆಯ ರೀತಿಯ ಅತ್ಯಾಚಾರ ಮಾಡುವಂಥ ಕೆಲಸ ಮಾಡಿದ್ರು. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವಂಥ ಅಧಿಕಾರಿ. ಅದು ಯಾರು ಮಾಡಿಸಿದ್ರು ಏನು ಅನ್ನೋಂಥದ್ದು ತನಿಖೆ ಆಗಬೇಕು. ಮತ್ತು ಏನು DSP ಈಗಾಗಲೇ ಕೆಳಗಿನ ಹಂತದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದು DSP ಏನಿದ್ದಾರೆ ಅವರು ತಕ್ಷಣ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇದು ತನಿಖೆ ಆಗಬೇಕು. ಇನ್ನು ಮುಂದಿನ ದಿವಸಗಳು ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ಸವಾಲಿದೆ ಕರ್ನಾಟಕದಲ್ಲಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ನಾಳೆಯಿಂದ ಕಾಂಗ್ರೆಸ್ಸಿನ ಆಡಳಿತ ಪ್ರಾರಂಭ ಆಗ್ತಾಯಿದೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರಿಗೆ, ಗೋ ರಕ್ಷಕರಿಗೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಈ ರಾಜ್ಯದಲ್ಲಿ ಆಗಿದೆ. ದುರ್ದೈವದಿಂದ ಮತ್ತೆ ಅದೇ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಬರುವುದರಿಂದ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಒಂದು ರೀತಿ ಯಾರೂ ನಮ್ಮನ್ನು ಕೇಳೋದಿಲ್ಲ ಅನ್ನುವಂಥ ಅನಾಥ ಪ್ರಜ್ಞೆ ಇವತ್ತು ಕಾರ್ಯಕರ್ತರಲ್ಲಿ ಮೂಡ್ತಾ ಇದೆ. ಒಂದು ಭಯ ಮೂಡ್ತಾ ಇದೆ. ಇಲ್ಲಿ ಮತ್ತೆ ಒಂದು ತಾಲಿಬಾನ್ ಸರ್ಕಾರ ಬತ್ತು ಒಂದು ಕರ್ನಾಟಕದಲ್ಲಿ ಅನ್ನುವಂಥ ಭಯದಲ್ಲಿ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಭಯಭೀತರಾಗಿದ್ದಾರೆ. ಅದು ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ರೀತಿ ಅವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರ ಆಗಲಿ ಮತ್ತು ನಮ್ಮ ವ್ಯವಸ್ಥೆಯಿಂದ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಮಾಡ್ತೀವಿ. ಅವರ ಒಂದು ವೈದ್ಯಕೀಯ ಉಪಚಾರಕ್ಕಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನಾನು ಹಣವನ್ನು ಕೊಡ್ತೇನೆ. ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಇದು ಮುಂದುವರ್ಸೋದು ಬೇಡ. ಎಲ್ಲ ನಮಗೂ ನೋವಾಗಿದೆ. ಒಳಗಿನ ಸತ್ಯ ನಮಗೆ ಗೊತ್ತಾಗಿದೆ. ಆ ಸತ್ಯವನ್ನು ಎಲ್ಲಿ ನಾನು ಮುಟ್ಟಿಸ್ಬೇಕು ಮುಟ್ಟಿಸ್ತೇನೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋಂಥ ನಾನು ನೇರವಾಗಿಯೇ ಮಾತಾಡ್ತೇನೆ. ಒಳಗೊಂದು ಹೊರಗೊಂದು ಮಾತಾಡೋ ಸ್ವಭಾವನೂ ಇಲ್ಲ. ನಾನು 6 ಸಲ ಚುನಾವಣೆಯಲ್ಲಿ ಗೆದ್ದು ನಾನು ಬಂದಂಥ ಕ್ಷೇತ್ರನೂ ಭಾಳಷ್ಟು ಮುಸ್ಲಿಂ ಬಾಹುಬಳ್ಳಿಗಳಂಥ ಒಂದು ವಿಜಯಪುರ ನಗರ ಕ್ಷೇತ್ರದ ಬರ್ತಾಯಿದ್ದೀನಿ. ಅದಕ್ಕೆ ಅವ್ರ ಜೊತೆಗೆ ಯಾವಾಗಲೂ ನಾನು ಇರ್ತೇನೆ. ಈ ಘಟನೆಯನ್ನು ನಮ್ಮೆಲ್ಲ ಕಾರ್ಯಕರ್ತರು, BJP ಹಿಂದೂ ಕಾರ್ಯಕರ್ತರು ಅನ್ನುವಂಥ ಭಾವನೆ ಬೇಡ. ಇದಕ್ಕೆ ಕೆಲವೇ ದಿವಸಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ತಕ್ಕದಾದಂಥ ನಿರ್ಣಯವನ್ನು ನಮ್ಮ ಪಕ್ಷ ಕೈಗೊಳ್ಳುತ್ತದೆ. ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾರೂ ನಮ್ಮ ಪಕ್ಷದಿಂದ ಆಗಿದೆ ಅನ್ನೋಂಥ ಭಾವನೆ ಇದ್ದರೆ ಅದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಸರಿಪಡಿಸುವಂಥ ಕೆಲಸ ನಿಶ್ಚಿತವಾಗಿ ನಮ್ಮ ಕೇಂದ್ರದ ಹೈಕಮಾಂಡ್ ಮಾಡ್ತದೆ. ಅದು ಏನು ಅನ್ನೋಂಥದ್ದು ವಾಸ್ತವಿಕ ತನಿಖೆ ಆಗುತ್ತೆ. ದಿಲ್ಲಿಯಿಂದ ಯಾಕೆ ಮಾಡ್ತಾರೆ? ಏನೋ ಒಂದು ಊಹಾಪೋಹ ಮಾಡಿ ಇವರು ಕಾನೂನನ್ನು ಕೈ ಕೊಟ್ಕೊಂಡಿದ್ದು. ಹೌದು ಹೇಳ್ತಾರೆ ಯಾರಾದರೂ. ಈಗ ನಾಳೆ ಸರ್ಕಾರ ಬಂದದ ಎಲ್ಲ ಕೊಲೆ ಮಾಡಂದ್ರೆ ಕಾಂಗ್ರೆಸ್ಸಲ್ಲಿ ಮಾಡ್ತಾರೆ ಇವರು. ಯಾರೇ ಆಗಲಿ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಲಿ, ನಾನೇ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ರು ಮಾಡಬಾರ್ದು. ಕಾನೂನನ್ನು ಪಾಲಿಸ್ಬೇಕು. ಯಾವುದು ಅವ್ರ ಪಕ್ಷ ಅಥವಾ ಇದು ಪ್ರೆಷರು ಸಂಬಂಧ ಇಲ್ಲ. ಹಿಂಗಾದ್ರೇನು ಯಾರು ಸರ್ಕಾರ ಬಂದಾಗ ಒಮ್ಮೆ
ಯಾರು ಬೇಕಾದಂಗೆ ಮಾಡಿದ್ರೆ ಅದು ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ. ಪೊಲೀಸ್ ಇಲಾಖೆ ತನ್ನ ಹದ್ದುಬಸ್ತಿನ ಇಡಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು ನಡ್ಕೊಂಡ್ರೆ ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದಕ್ಕೆ ವಿಧಾನಸಭೆ ಇದೆ, ನಮಗೆ ಎಲ್ಲಿ ಮಾತಾಡಬೇಕು ಅನ್ನೋಂಥ ಅಧಿಕಾರ ಇದೆ. ನಾವು ಈ ಸರ್ಕಾರ ಹಿಂದೂ ವಿರೋಧಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದ್ರೆ ಅದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಹಿಸೋದಿಲ್ಲ. ಅಲ್ಲ, ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದೆ. ಈಗ ಮಾಡಿಲ್ಲ ವಿರೋಧ ಪಕ್ಷ ನಾಯಕ ಆಗಲಿ ರಾಜ್ಯಾಧ್ಯಕ್ಷ ಆಗಲಿ, ಒಟ್ಟಾರೆ ಪಕ್ಷ ಒಂದಾಗಬೇಕು. ನಮ್ಮ ಎಲ್ಲ ಒಳ್ಳೆಯ ಕಾರ್ಯಕರ್ತರೇನು ಪಕ್ಷದಿಂದ ದೂರ ಆಗ್ಯಾರ, ಮನಸ್ಸಿಗೆ ನೋವಾಗ್ಯದ, ಅವ್ರನ್ನೆಲ್ಲ ಮತ್ತೆ ಪ್ರೀತಿಯಿಂದ ಕರ್ಕೊಂಡು ನಾವು ಪಕ್ಷ ಕಟ್ಟಬೇಕಾಗಿದೆ ಹೊರತು ಇದನ್ನು ನಾವು ಮತ್ತಿಷ್ಟು ಬಿರುಕು ಉಂಟು ಮಾಡಲಿಕ್ಕೆ ನಾವು ಬಂದಿಲ್ಲ. ನಾವು ಇನ್ನಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ, ಅವರು ಯಾವುದೋ ಒಂದು ನಿರ್ಣಯದಿಂದ ಮನಸ್ಸಿಗೆ ನೋವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿ ಬೆಂಬಲ ಕೊಟ್ಟರು, ಅದು ಮುಗೀತದೆ. ಅದೇ ಅದು ಆದ ಮೇಲೆ ಅದರ ಫಲಿತಾಂಶ ಜನ ಮುಂದೇನು ಪರಿಣಾಮ ಅದನ್ನು ತಿಳ್ಕೊಂಡು ನಾವು ಎಷ್ಟೇ ದೊಡ್ಡವರಿಲ್ಲ, ನಾವು ಹಿಂದೆ ಸರಿಯುವಂಥದ್ದು ಸ್ವಪ್ರತಿಷ್ಠೆ ಯಾರೂ ಮಾಡ್ಕೋಬಾರ್ದು. ಆ ಕಡೆನೂ ಮಾಡ್ಕೋಬಾರ್ದು, ಈ ಕಡೆನೂ ಮಾಡ್ಕೋಬಾರ್ದು. ಸ್ವಪ್ರತಿಷ್ಠೆ ಮಾಡ್ಕೋದ್ರಿಂದ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ, ಹಿಂದುತ್ವಕ್ಕೆ ಅನ್ಯಾಯ ಆಗ್ತದೆ, ಪಕ್ಷಕ್ಕೆ ನ್ಯಾಯ ಕೊಟ್ಟಂಗೆ ಆಗೋದು. ಅದಕ್ಕೆ ಯಾವರೇ ಇರಲಿ ಇವರೇ ಇರಲಿ, ಎಲ್ಲರೂ ಒಂದಾಗಿ ನಾವು ಹೋಗುವಂಥದ್ದನ್ನೇ ಒಂದು ಹೊಸ ಸೂತ್ರ ನಾವು ಕಂಡುಹಿಡಿದ್ವಿ. ಒಂದು ವೇಳೆ ಪಕ್ಷ ನಿಮಗೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ಲಿಕ್ಕೆ ಸರ್ ನಾನು ತಯಾರಿದ್ದೇನೆ. ನಾನು ನಿಪಕ್ಷಪಾತವಾಗಿಯೇ ನಾನು ಯಾವಾಗಲೂ ಮುಲಾಜು ಯಾರ್ದೂ ಇಟ್ಟಿಲ್ಲ. ಸಂದರ್ಭ ಬಂದಾಗ ಸ್ವಪಕ್ಷವನ್ನು ಕೆಲವೊಂದನ್ನು ಜನರನ್ನು ಟೀಕೆ ಮಾಡಿದ್ದೇನೆ, ವಿರೋಧ ಪಕ್ಷಗಳನ್ನು ಟೀಕೆ ಮಾಡಿದ್ದೇನೆ. ಕಾರ್ಯಕರ್ತರ ಪರವಾಗಿ, ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ. ಅದಕ್ಕೆ ಇವು ಏನು ಆಗ್ಯಾವಲ್ಲ ಘಟನೆಗಳು, ಇದು ಒಂದೇ ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಆದಂಥದ್ದನ್ನ ನೀವು ಹೇಳ್ದಂಗೆ ನನಗೆ ಅವಕಾಶ ಕೊಟ್ಟರೆ ನಿಶ್ಚಿತವಾಗಿ ಒಂದು ಪುನಶ್ಚೇತನವನ್ನು ಮಾಡುವಂಥ ಕೆಲಸ ಮಾಡಿ ನಿರ್ಮಾಣ ಆಗಿದೆ. ಅದಕ್ಕೆ ದಯವಿಟ್ಟು ನೀವು ಆ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲ ನಾವು ಕೋರ್ಟಿನ ಮುಖಾಂತರ ಕೂಡ ಇದಕ್ಕೆ ಅಪೀಲ್ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ. ದಯವಿಟ್ಟು IPS ಅಧಿಕಾರಿಯನ್ನು ಇದರ ತನಿಖೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಇಲ್ಲ, ನಾನು ಒತ್ತಾಯ ಮಾಡ್ತೇನೆ. ಪರಿಹಾರ ಕೊಡೋದ್ರ ಬಗ್ಗೆನೂ ನಾನು ಒತ್ತಾಯ ಮಾಡ್ತೇನೆ. ಅದು ಹಿಂದೂ ಕಾರ್ಯಕರ್ತರು, BJP ಕಾರ್ಯಕರ್ತರು, ಇದನ್ನು ಒಂದು ಕಹಿ ಘಟನೆ ಇರುತ್ತೆ ನೆನಪಾರಿ. ಮತ್ತೊಮ್ಮೆ ನಾವು ಕೂಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರಂಥ ಒಬ್ಬ ನಾಯಕರ ನೇತೃತ್ವದಲ್ಲಿ ಮತ್ತೆ ಒಂದಾಗುವ ಕಾಲ ಬಂದಿದೆ. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಮುಂದಿನ ದಿವಸಗಳ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕೂ ನ್ಯಾಯ ಸಿಗ್ತದೆ. ಇನ್ನೊಂದು 15 ದಿವಸ ತೆಡೀರಿ, ಸಾಕಷ್ಟು ಬದಲಾವಣೆ ಆಗ್ತದೆ. ಏನು ನಿಮ್ಮ ಮನಸ್ಸಿನ